समर्पयामि ॐ सर्वरत्नाय नमः ॐ वस्त्रनमः स्वाहा ॐ प्राणाय स्वाहा ॐ भवानाय स्वाहा ॐ व्यानाय स्वाहा ॐ प्रदानाय स्वाहा ॐ स्नानाय स्वाहा आवाहितश्रेणी गणपतये नमः स्वाहा पात्माकरं कर्मयामि लं प्रतप्यात्मा तन्त्रमाकाशात्मा अष्टङ्गवाजिपात्मा पुरमाय ब्रह्ममग्नयात्मा देवं प्रभयामि दर्शनं ब्रह्मणस्पतिं नादस्वरं प्रेम रातर्जनं नगमन्त्रं तदेव तत्तमगतेर्लोभे तत्ता आत्मशुद्ध्यं मन्यमानस्त्रचन्द्राजाताजिद्यं ब्रह्मक्षे मुयासरे ॐ नमो ब्रह्मणे नमो अस्तत्रये नमः प्रदम्ये नमः आशर्यानं विद्यमतते दैवे स्वस्तिरस्तुतस्तरमानुषेभ्यः ऊर्ध्वं जिगादभेषजं शन्नो अस्तद्यपदे शं ॐ शान्ति शान्ति शान्तिः ಸಂತೋಷ ಸ್ವೀಕರಿಸಬೇಕು, ದೇವರಿಗೆ ತೃಪ್ತಿಯಾಗಬೇಕು. ಅದೇ ರೀತಿ ನಮ್ಮೆಲ್ಲರ ಮೂಲಕ ನೆರವೇರಿಸಿಕೊಡಬೇಕು ದೇವರ ಸನ್ನಿಧಾನ.
वरं तदेव विद्यावरं दैववरं तदेव लक्ष्मीपतेतेऽङ्ग्रयुगं स्मरामि आदित्यादिनवग्रह शुभकरामेषादयो राशयो नक्षत्राणि च योगराशयस्तद्देवता तद्गणाः मासाब्दारतमस्तदेव दिवससन्ध्यास्ततारात्रयः सर्वे स्थावरजङ्गमाः प्रतिदिनं कुर्वन्तु मङ्गलम् आवाहितदेवताभ्यो नमः मनसोदिष्टप्रार्थनां समर्पयामि नमोऽस्तुनं ಹಿಂದೂ ಸಮಾಜದಲ್ಲಿ ಪ್ರತಿಯೊಂದು ಜಾತಿ ವ್ಯವಸ್ಥೆಯು ಅಷ್ಟೇ ಅಮೂಲ್ಯವಾದ. ನಮ್ಮ ದೇಹದ ಅತ್ಯಂತ ಕೆಳಗೆ ಕಾಲು ಇರುವುದು, ಇದು ಕೊಳೆಯನ್ನು ಇತ್ಯಾದಿ ಅನೇಕ ಎಲ್ಲ ಒಳ್ಳೆಯದು ಕೆಟ್ಟದನ್ನೆಲ್ಲ ತುಳಿಯುವಂಥದ್ದು ಅಂತ ನಾವು ಅದನ್ನು ಅವಗಣಿಸಿದರೆ ಇಡೀ ದೇಹಕ್ಕೆ ತೊಂದರೆ ಆಗುವ ಅನೇಕ ಅನಾಹುತಗಳು ತಪ್ಪಿದ್ದೇ ಅಲ್ಲ. ಹಾಗಾಗಿ ದೇಹದ ಪ್ರತಿಯೊಂದು ಭಾಗ ಹೇಗೆ ನಮಗೆ ಅಮೂಲ್ಯವೋ ಅದೇ ರೀತಿಯಲ್ಲಿ ಹಿಂದೂ ಸಮಾಜದ ಪ್ರತಿಯೊಂದು ಜಾತಿ ವ್ಯವಸ್ಥೆಯಲ್ಲಿರುವ ಪ್ರತಿಯೊಂದು ಜಾತಿಯು ಅಮೂಲ್ಯವಾದ್ದು. ಹಿಂದೂ ಸಮಾಜ ಅಂತ ಹೇಳಬೇಕಿದ್ರೆ ಈ ಎಲ್ಲ ವರ್ಗಗಳು ಬೇಕು. ದೇಹದ ಒಂದು ಕೈ ಅಥವಾ ಒಂದು ಕಾಲು, ಒಂದು ದೇಹದ ಯಾವುದೋ ಒಂದು ಭಾಗ ಮಾತ್ರ ಬೆಳೆದ್ರೆ ಅದು ಆರೋಗ್ಯ ಅಂತ ಹೇಳ್ತದೆ, ಅನಾರೋಗ್ಯ ಅಂತ ಹೇಳೋದು, ಅದು ರೋಗ ಲಕ್ಷಣ. ಹಾಗೆ ಹಿಂದೂ ಸಮಾಜದಲ್ಲಿ ಅನೇಕ ವ್ಯವಸ್ಥೆಗಳಲ್ಲಿ ಅಕಸ್ಮಾತ್ ಏನಾದರೂ ತಾರತಮ್ಯಗಳು ಭೇದಗಳು ಇದ್ದರೆ, ಅಸ್ಪೃಶ್ಯತೆ ಇದ್ದರೆ ಅದನ್ನೆಲ್ಲ ನಿವಾರಿಸಿ ನಾವು ಇಡೀ ಹಿಂದೂ ಸಮಾಜವನ್ನು ಬಲಿಷ್ಠಗೊಳಿಸುವಂಥ ವ್ಯವಸ್ಥೆ ನಮ್ಮ ಹಿಂದೂ ಜೀವನ ಪದ್ಧತಿಯಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹದ್ದು. ಹಾಗಾಗಿ ಯಾಗಗಳಲ್ಲಿ, ದೇವರ ಪೂಜಾ ವಿಧಿವಿಧಾನಗಳಲ್ಲಿ, ದೇವಸ್ಥಾನಗಳಲ್ಲಿ ಪ್ರಕೃತಿಗೆ ಪೂರಕವಾದ ಸಂರಕ್ಷಣೆ, ಅದು ಕೆರೆ ಇರ್ಬೋದು, ಮರದ ಕಟ್ಟೆ ಇರಬಹುದು, ಇನ್ನು ಅನೇಕ ವ್ಯವಸ್ಥೆಗಳಿಂದ ಪೂಜಾ ವಿಧಿಗಳಲ್ಲಿದ್ದ ಹಾಗೆ ಒಂದೊಂದು ಜಾತಿಯವರು ದೇವಸ್ಥಾನದ ಧಾರ್ಮಿಕ ವಿಧಿವಿಧಾನಗಳಲ್ಲಿ ತಮ್ಮನ್ನು ತೊಡಗಿಸುವ ಮೂಲಕ ಆ ಧಾರ್ಮಿಕತೆಗೆ ಪೂರ್ಣ ಸ್ಪರ್ಧೆಯನ್ನು ಕೊಡುವಂಥದ್ದು. ಹಾಗಾಗಿ ಇಲ್ಲಿ ಇವತ್ತು ನಾವು ಮಾಡುವಂಥದ್ದು ನಮ್ಮ ಶಾಸ್ತ್ರದಲ್ಲೇ ಹಿಂದೆ ನಮ್ಮ ಹಿರಿಯರು ನಡೆದುಕೊಂಡು ಬಂದ ದಾರಿಯಲ್ಲಿ ನಾವು ಪುನಃ ಮತ್ತೆ ನೆನಪಿಸಿಕೊಂಡು ಹೆಜ್ಜೆ ಇಡುವಂತಹ ಒಂದು ದೊಡ್ಡ ಒಂದು ಸುಯೋಗ ಬಂದಿದೆ. ಇಲ್ಲಿ ಮುಂದಿನ ಫೆಬ್ರವರಿ ತಿಂಗಳಿಂದ 18ನೇ ತಾರೀಕಿನಿಂದ 24ನೇ ತಾರೀಕುವರೆಗೆ ನಡೆಯುವಂತಹ ವಿಶ್ವಜಿತ್ ಅತಿರಾತ್ರ ಸೋಮಯಾಗದ ಪೂರ್ವಭಾವಿಯಾಗಿ ಈಗ ಉಳುವಂಥ ಮುಹೂರ್ತ. ಈ ಉಳುವಂತಹ ಜವಾಬ್ದಾರಿ ಅದು ನಿಮಗಿರುವಂಥದ್ದು, ಬಾಕೋಡ ಸಮಾಜ ಅಲ್ವಾ? ಹೌದು, ಈ ಸಮಾಜಕ್ಕೆ ಇರುವಂಥದ್ದು. ಹಾಗಾಗಿ ನೀವೆಲ್ಲ ಸೇರಿಕೊಂಡು ಇವತ್ತು ಅದನ್ನು ಮಾಡುವಂಥದ್ದು. ಇವತ್ತು ಈ ಯಾಗದ ಅಧಿಕೃತ ಪ್ರಕ್ರಿಯೆ ಆರಂಭ ಮಾಡುವುದೇ ನಿಮ್ಮ ಕೈಗಳ ಮೂಲಕ. ಹಾಗಾಗಿ ಇವತ್ತಿಂದ ಯಾಗದ ಪ್ರಕ್ರಿಯೆ ಶುರುವಾಗ್ತದೆ. ನೀವು ಇದನ್ನು ನೆರವೇರಿಸಿಕೊಳ್ಬೇಕು. ಮಾತ್ರವಲ್ಲ, ಯಾಗದ ಮುಂದಿನ ಎಲ್ಲ ದಿನಗಳಲ್ಲಿಯೂ ಇದು ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡುವಂತಹ ಒಂದು ದೊಡ್ಡ ಯಾಗ. ಯಾಗಗಳಲ್ಲಿ ಅತ್ಯಂತ ದೊಡ್ಡದು ಎನಿಸಿಕೊಂಡ ಸೋಮಯಾಗದಲ್ಲಿ ನಡೆಯುವಂಥ ಯಾಗ. ಹಾಗಾಗಿ ಈ ಯಾಗದ ಆರಂಭದ ಪ್ರಕ್ರಿಯೆಗೆ ದೇವರನ್ನು ಪೂಜೆ ಮಾಡಿದ್ದಾಗಿದೆ. ಈಗ ಚಪ್ಪರಕ್ಕೂ ಮುಹೂರ್ತ ಮಾಡಿಯಾಗಿದೆ. ಇನ್ನು ಪುನಃ ಯಾಗಶಾಲೆಯಲ್ಲಿ ಉಳುವಂತಹ ಮುಹೂರ್ತಕ್ಕೆ ದೇವರು ನಮಗೆ ಅನುಗ್ರಹಿಸಬೇಕು. ನೀವು ಅದನ್ನು ನಡೆಸಿಕೊಡಬೇಕು ಅಂತ ನಿಮ್ಮಲ್ಲಿ ನಾವು ಅಪೇಕ್ಷಿಸ್ತೇವೆ.
ಇವತ್ತು ಬೇರೆ ಬೇರೆ ನಮ್ಮ ನಡೆದು ಬರುವಂಥ ವಿಶ್ವಜಿತ್ ಅತಿರಾತ್ರ ಸೋಮಯಾಗ ಇದರ ಪೂರ್ವಭಾವಿಯಾಗಿ ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಆ ಪ್ರಾರಂಭೋತ್ಸವವನ್ನು ಇವತ್ತು ನಾವು ಒಟ್ಟು ಸೇರಿಕೊಂಡು ಮಾಡುವಂಥ ಕೆಲಸ ಮಾಡಿದ್ದೇವೆ. ಈಗಾಗಲೇ ವೈದಿಕ ವಿಧಿ ವಿಚಾರಗಳನ್ನೆಲ್ಲ ಮುಗಿಸಿಕೊಂಡು ನಾವು ಒಂದು ಫಾರ್ಮಲ್ ಆಗಿ ಇಲ್ಲಿ ಸೇರಲಿಕ್ಕೆ ನಾವು ಸೇರಿದ್ದೇವೆ. ಇಲ್ಲಿ ಸೇರಿದಂಥ ಎಲ್ಲರಿಗೂ ನಾನು ಪ್ರಾರಂಭದಲ್ಲಿ ಬಂದ ಸಭಿಕರಿಗೆ ಆತ್ಮೀಯವಂತ ಸ್ವಾಗತವನ್ನು ಮಾಡ್ತಾಯಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೀಗ ಕಾರ್ಯಕ್ರಮ ಪ್ರಾರಂಭ ಮಾಡಿ ಸುಮಾರು ದಿವಸ ಆಯಿತು. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾನು ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗಲಿ. ಈಗಾಗಲೇ ತಾವೆಲ್ಲರೂ ಅದರಲ್ಲಿ ಭಾಗವಹಿಸಿದ್ದೀರಾ, ಅದಕ್ಕೆ ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ನಾನು. ಅಂತೂ ಎಲ್ಲ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮಗಳಾಗಿ ಮೂಡಿ ಬಂದಂದು ವಿಶೇಷ. ಅಂದರೆ ದೇವರ ದಯೆ ಇದೆ ಎಂಬಂಥದ್ದನ್ನು ಅದು ತೋರಿಸಿಕೊಡುತ್ತೆ ಅಂತ ನಾನು ನಂಬಿಕೊಂಡಿದ್ದೇನೆ. ಇವತ್ತು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಆಶ್ರಮದ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನವೆಂಬರ್ ತಿಂಗಳ 11ನೇ ತಾರೀಕಿನಂದು ಯಾಗಶಾಲೆಯ ಭೂಮಿ ಪೂಜೆ ನಡೀಲಿಕ್ಕಿದೆ. ಇನ್ನು ಮುಂದೆ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು ಆಗಾಗ ಮಧ್ಯೆ ಮಧ್ಯೆ ಈ ಯಾಗದ ಪೂರ್ವಭಾವಿ ಸಿದ್ಧತೆಯ ಒಂದೊಂದು ಕಾರ್ಯಕ್ರಮಗಳು ಹಂತ ಹಂತವಾಗಿ ನಡೀಲಿಕ್ಕಿದೆ. ಭಾಗಕ್ಕೆ ಹರಿನಾರಾಯಣಯ್ಯ ಕೊಂಬಳೆ ಅವರಿರ್ತಾರೆ, ರಾಜಗೋಪಾಲ್ ಭಟ್ ಅವರ ಜೊತೆಗೆ ಇರ್ತಾರೆ. ಸ್ವಾಗತ ಸಮಿತಿ ಸ್ವಾಗತ ಮತ್ತು
ಆತಿಥ್ಯ ವ್ಯವಸ್ಥೆಯಲ್ಲಿ ಇಲ್ಲಿ ನಿರಂತರ ಈ ಸೋಮಯಾಗ ಬೆಳಗ್ಗಿನಿಂದ ರಾತ್ರಿವರೆಗೆ ನಡೀತದೆ. ಸಾಯಂಕಾಲದಲ್ಲಿ ಧಾರ್ಮಿಕ ಸಭೆ ಇರುತ್ತದೆ. ಈ ಸರ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದಿಲ್ಲ ಅಂತ ನಾವು ಈಗಾಗ ಯೋಚನೆ ಮಾಡಿದ್ದೇವೆ. ಯಾಕೆಂದರೆ ಕೇರಳದಲ್ಲಿ, ಕೊಡಗಿನಲ್ಲಿ ಬಹಳಷ್ಟು ದೊಡ್ಡ ದುರಂತಗಳೆಲ್ಲ ಸಂಭವಿಸಿ ನಮ್ಮವರು ಸಂಕಟದಲ್ಲಿರುವಾಗ ಇಲ್ಲಿ ಮನೋರಂಜನೆ ಮಾಡಲಿಕ್ಕಿಲ್ಲ. ಈ ಯಾಗದಿಂದ ಮುಂದೆ ಕೇರಳದಲ್ಲಿ ಆಗಲ್ಲ, ಇಡೀ ದೇಶಕ್ಕೆ ಸುಭಿಕ್ಷೆ ಉಂಟಾಗಬೇಕು, ಇಂತಹ ಅನಾಹುತಗಳು ಮತ್ತೆಂದೂ ಆಗದಂತೆ ಆಗಲಿ ಅಂತ ಯಾಗದಲ್ಲಿ ನಾವು ದೇವತೆಗಳಲ್ಲಿ ಪ್ರಾರ್ಥಿಸೋಣ. ಹಾಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ಒಂದಿಷ್ಟು ಮೊತ್ತವನ್ನು ಉಳಿತಾಯ ಮಾಡುವುದಲ್ಲದೆ ಈಗಾಗಲೇ ಕೇರಳದ ನೆರೆ ಪರಿಹಾರ ಅಂತ ಕೇರಳಕ್ಕೆ ಒಂದಿಷ್ಟು ಮೊತ್ತವನ್ನು ಇಲ್ಲಿಂದ ಕಳಿಸಿಕೊಡಲಾಗಿದೆ. ಇನ್ನು ಸದ್ಯದಲ್ಲೇ ಬರುವ ಅಕ್ಟೋಬರ್ 21-22ನೇ ತಾರೀಕಿಗೆ ಕೇರಳದ ಇಂತಹ ಸಮಸ್ಯೆ ಆದಂತಹ ಪ್ರದೇಶಕ್ಕೆ ಭೇಟಿ ಕೊಟ್ಟು ಒಂದು 3 ಮನೆಗಳನ್ನು ಆಶ್ರಮದ ಕಡೆಯಿಂದ ಅದನ್ನು ನಿರ್ಮಿಸಲಿಕ್ಕೋಸ್ಕರ ಈ ನಿಧಿಯನ್ನು ಸಮರ್ಪಿಸಬೇಕು ಅಂತ ಯೋಚನೆ ಮಾಡಿದ್ದೇವೆ. ಹಾಗಾಗಿ ಆಯ್ಕೆ ಮಾಡೋದು ಸ್ವಲ್ಪ ಸಹಕಾರನ ಈ ಆರಂಭದಲ್ಲಿ ಕೊಡೋದು, ಯಾಗ ಮುಗಿದ ನಂತರ ಇಲ್ಲಿಂದ ಮತ್ತೆ ಪುನಃ ಆ ಕಡೆಗೆ ಬೆಂಬಲಿಸಬೇಕು. ಹಾಗಾದರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೂ ಮಾಡುವುದಿಲ್ಲ ಅಂತ ತೀರ್ಮಾನ ಮಾಡಿದೆ. ಇಲ್ಲಿ ಬಂದಂತಹ ಅತಿಥಿಗಳಿಗೆ ಯಾರಿಗೂ ಯಾವುದೇ ರೀತಿಯ ಕೊರತೆ ಆಗಬಾರದು. ಕಳೆದ ಸರ್ತಿ ಒಳ್ಳೆಯ ಅಂಶ 99 ಇದ್ದರೂ ಎಲ್ಲೋ ಒಂದೊಂದು ಕಡೆಗಳಲ್ಲಿ ಸಣ್ಣ ಸಣ್ಣ ಕೊರತೆಗಳಾಗಿದೆ. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಸರ್ತಿ ಎಲ್ಲ ವಿಭಾಗದಲ್ಲಿ ತುಂಬ ಉಪವಿಭಾಗಗಳನ್ನು ಮಾಡಿ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಜೋಡಿಸಲಿಕ್ಕೆ ಯೋಚನೆ ಮಾಡಿದ್ದೇವೆ. ಒಂದೊಂದು ಪ್ರದೇಶಕ್ಕೆ ನಿಮಗೆ ಅಪೇಕ್ಷಿಸ್ತೇವೆ. ಆಗ ನೀವು ಅಲ್ಲಿಂದ ತಂಡ ರಚನೆ ಮಾಡಿಕೊಂಡು ಬಂದು ಹಿಂದೆಯೂ ಸುಧಾರಿಸ್ತೀರಿ. ಈಗಲೂ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತೇವೆ. ಹೊರೆಕಾಣಿಕೆ ಸಮಿತಿ ಮತ್ತು ಇನ್ನೂ ಕೆಲವು ಸಮಿತಿಗಳು ಬಾಕಿ ಇದೆ. ಅದನ್ನು ನಾವು ಪಂಚಾಯತ್ ಸಮಿತಿ ಸೇರಿಕೊಂಡು ಆಯ್ಕೆ ಮಾಡಿ ಅದೆಲ್ಲ ಸೇರಿಸಿ ಮತ್ತೆ ಜವಾಬ್ದಾರಿಯನ್ನು ಘೋಷಣೆ ಮಾಡುವರಿರ್ತೇವೆ. ಹೊರೆಕಾಣಿಕೆಯದೆಲ್ಲ ಸ್ವಲ್ಪ ಸಮಯ ಕಳೆದೇ ಅದರ ಸಮಿತಿಯನ್ನು ರೂಪೀಕರಣ ಮಾಡೋಣ. ಆ ನಂತರ ಎಲ್ಲ ಸಮುದಾಯದವರ ಒಂದೊಂದು ಕೊಡುಗೆಗಳು ಯಾಗಕ್ಕೆ ಸಮರ್ಪಣೆ ಆಗಲಿಕ್ಕುಂಟು. ಈಗ ಇವರು ಬಾಕುಡ ಬಂಧುವರು ಇಲ್ಲಿ ಉಳುವಂತಹ ಮುಹೂರ್ತದಲ್ಲಿ ಸೇರಿಸಿಕೊಂಡು ನೀವೆಲ್ಲ ಗಮನಿಸಿರಬಹುದು. ಹಾಗೆ ಕೊರಗ ಸಮಾಜದವರು ಇನ್ನು ಯಾಗಕ್ಕೆ ಕೆಲವು ಪ್ರತ್ಯೇಕ ಥರದ ಕುಕ್ಕೆಗಳನ್ನು ತಯಾರು ಮಾಡಲಿಕ್ಕುಂಟು. ಅದು ಅವರ ಪ್ರದೇಶದಲ್ಲಿ ಅದರ ಪ್ರತ್ಯೇಕ ಕಾರ್ಯಕ್ರಮ ಮಾಡುವಂಥದ್ದು. ಗಾಣಿಗರು ಗಾಣದಲ್ಲಿ ಎಳ್ಳು ಹಾಕಿ ಎಣ್ಣೆ ತೆಗೆದುಕೊಡ್ಲಿಕ್ಕುಂಟು. ಕುಂಬಾರರು ಮಡಿಕೆ ಮಾಡಿಕೊಡ್ಲಿಕ್ಕುಂಟು. ನೇಕಾರರು ವಸ್ತ್ರ ಕೊಡ್ಲಿಕ್ಕುಂಟು. ಹಾಗೆ ಪ್ರತಿಯೊಂದು ಸಮುದಾಯದವರದ ಪ್ರತಿಯೊಂದು ಪ್ರತ್ಯೇಕ ಕೊಡುಗೆ ಇದೆ. ಇದೆಲ್ಲವೂ 18ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆಯ ಸಮಯಕ್ಕೆ ಅವರೆಲ್ಲರ ಕೊಡುಗೆಯನ್ನು ಅವರೆಲ್ಲರೂ ಸೇರಿಕೊಂಡು ಬಂದು ಸಮರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ ಇರ್ತದೆ. ಆ ನಂತರ ಎಲ್ಲ ಅವರನ್ನೆಲ್ಲ ಗೌರವಿಸುವಂಥ ಒಂದು ಕಾರ್ಯಕ್ರಮದೊಂದಿಗೆ ಆ ದಿವಸ ಮುಗಿಯುತ್ತದೆ. 19ನೇ ತಾರೀಕಿಗೆ ಬೆಳಗಿನಿಂದಲೇ ಸೋಮಯಾಗದ 18ನೇ ತಾರೀಕಿಗೆ ರಾತ್ರಿ ಯಾಗಶಾಲೆಯ ಶುದ್ಧೀಕರಣ ವಾಸ್ತು ರಕ್ಷೋಗ್ನಾದಿ ನಡೆಯುತ್ತದೆ. 19ಕ್ಕೆ ಬೆಳಿಗ್ಗೆ ವೈದಿಕರ ಶುದ್ಧೀಕರಣ, ಬೆಣ್ಣೆ ಹಚ್ಚಿ ಶುದ್ಧೀಕರಣದೊಂದಿಗೆ ಯಾಗದ ಪ್ರಕ್ರಿಯೆ ಆರಂಭ ಆಗ್ತದೆ. ಬೆಳಗ್ಗಿಂದ ಸಾಯಂಕಾಲವರೆಗೆ ಯಾಗ ನಡೆಯುತ್ತದೆ. 23ನೇ ತಾರೀಕಿಗೆ ಬೆಳಿಗ್ಗೆ 3 ಯಾಗ ಆರಂಭ ಆದರೆ 24ನೇ ತಾರೀಕು ಬೆಳಿಗ್ಗೆ 9 ಗಂಟೆವರೆಗೆ ನಿರಂತರ ಅಹೋರಾತ್ರಿ ಯಾಗ ನಡೀತದೆ. 24ಕ್ಕೆ 9 ಗಂಟೆಗೆ ಇಲ್ಲಿ ಹತ್ತಿರದಲ್ಲಿರುವಂತಹ ಹೊಳೆಗೆ ಹೋಗಿ ಅವಭೃತ ಸ್ನಾನ, ಹಾಗೆ ಬಂದು ಪುನಃ ಕೆಲವು ಇಷ್ಟಿಗಳೊಂದಿಗೆ ಯಾಗಶಾಲೆಗೆ ಅಗ್ನಿಸ್ಪರ್ಶದೊಂದಿಗೆ ಯಾಗದ ಸಮಾಪ್ತಿ ಆಗಲಿಕ್ಕಿದೆ. ಇದು ಇಷ್ಟು ಸೂಕ್ಷ್ಮವಾಗಿ ಯಾಗದ ಧಾರ್ಮಿಕ ಕಾರ್ಯಕ್ರಮಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಈ ಯಾಗದಲ್ಲಿ ನಾವು ಮಾಡೋದಿಲ್ಲ. ಕಾರಣ ನಮ್ಮ ಬಂಧುಗಳಿಗೆ ಆದಂಥ ತೊಂದರೆ ಕಷ್ಟಗಳು ನಾವು ಅದಿರುವಾಗ ನಾವು ಮನೋರಂಜನೆಯನ್ನು ಮಾಡಿಕೊಂಡು ಸಂತೋಷ ಪಡೋದು ಸರಿಯಲ್ಲ ಎಂಬ ಕಾರಣಕ್ಕೆ ಬೇಕಾಗಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕಿಲ್ಲ ಎಂಬುದಾಗಿ ನಾವು ನಿರ್ಧಾರ ಮಾಡಿದ್ದೇವೆ. ಅದನ್ನು ಮತ್ತೊಮ್ಮೆ ಒತ್ತಿ ಹೇಳಿದ್ದೇನು. ಇದನ್ನು ತಾವೆಲ್ಲ ತಪ್ಪು ತಿಳ್ಕೊಳ್ಳದೆ ಯಾಕೆ ಆಗಿಲ್ಲ, ಯಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲಿಲ್ಲ ಎಂಬಂಥ ಭಾವನೆ ಬರಬಾರ್ದು ಎಂಬ ಕಾರಣಕ್ಕೆ ಬೇಕೇ ನಾನು ಹೇಳ್ತಾ ಇದ್ದೇನೆ. ಆದರೆ ಒಂದು ದಿವಸ ನಮ್ಮ ಸ್ಥಳೀಯವಾದಂಥ ಕೆಲವರ ಅಭಿಪ್ರಾಯ ಇದೆ, ಸ್ವಾಮೀಜಿಯವರ ಅನುಮತಿಯಲ್ಲಿ ಯಕ್ಷಗಾನ ಬಯಲಾಟವನ್ನು ಮಾಡಬೇಕಂತೇಳಿ ನಮ್ಮ ಕರಾವಳಿಯ ಕಲೆಗೆ ಒಂದು ಒತ್ತು ಕೊಡಬೇಕೆಂಬುದಾಗಿ ಒಂದು ನಿರ್ಧಾರ ಇದೆ. ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸಮಾಜದ ಮಾತೃ ಸ್ಥಾನದಲ್ಲಿದ್ದು ನಿರಂತರವಾಗಿ ಧರ್ಮ, ರಾಷ್ಟ್ರ, ಸಮಾಜದ ಬಗ್ಗೆ ಅಹರ್ನಿಶಿ ಚಿಂತಿಸಿ ನಮಗೆ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮಿಗಳಿಗೆ ವಂದಿಸಿ ಒಂದೆರಡು ಮಾತುಗಳು. ಇತ್ತೀಚೆಗೆ ಪ್ರಕೃತಿ ವಿಕೋಪ
ಕೇರಳ ಮತ್ತು ಕರ್ನಾಟಕದ ಕೆಲವು ಭಾಗದಲ್ಲಿ ನಡೆಯಿತು. ಇತ್ತೀಚೆಗೆ ನಾನು ಯಾವುದೋ ಒಂದು ಕಾರಣಕ್ಕೋಸ್ಕರ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಕೇರಳದಿಂದ ಕೆಲವು ಬಂದಂತಹ ಭಕ್ತಾದಿಗಳು ಕಾವಂದರಲ್ಲಿ ಹೇಳ್ತಾ ಇದ್ದರು, ಜನಗಳಲ್ಲಿ ಒಂದು ಪ್ರತೀತಿ ಇದೆ, ಏನು ಅಂತಂದರೆ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ರಾಜಕೀಯ ಮತ್ತು ಬುದ್ಧಿಜೀವಿಗಳು ಪ್ರವೇಶ ಮಾಡಿ, ಮುಖ್ಯವಾಗಿ ಶಬರಿಮಲೆಗೆ ಏನು ಅಲ್ಲಿ ಕಾಲಾಂತರದಿಂದ ಅನೂಚಾನವಾಗಿ ಬರ್ತಂತಹ ಕ್ರಮಕ್ಕೆ ವಿರುದ್ಧವಾಗಿ ಮಹಿಳೆಯರನ್ನು, ಒಂದು ವಯೋಮಾನದ ಮಹಿಳೆಯರಿಗೆ ಅಲ್ಲಿ ಪ್ರವೇಶ ನಿಷಿದ್ಧ ಇತ್ತು. ಅದನ್ನು ಕೋರ್ಟಿನ ಮೂಲಕ ತರಲಿಕ್ಕೆ, ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ ಪ್ರಯತ್ನಿಸಿದ ಫಲವಾಗಿ ಭಗವಂತ ಮುನಿಸಿ ಸುಮಾರು 1 ತಿಂಗಳು ಅಲ್ಲಿಗೆ ಕ್ಷೇತ್ರಕ್ಕೆ ಹೋಗದ ಹಾಗೆ ಪ್ರಕೃತಿ ಈ ರೂಪದಲ್ಲಿ ಶಬರಿಮಲೆ ಅಯ್ಯಪ್ಪ ಜನಗಳಿಗೆ ಶಾಪ ಕೊಟ್ಟ. ಯಾವ ನೆಲದಲ್ಲಿ ಗೋಮಾತೆಯ ಸಂರಕ್ಷಣೆ ಆಗಬೇಕಿತ್ತು ಅಲ್ಲಿ ಗೋವಿನ ಆಕ್ರಂದನ, ಗೋಮಾತೆಯ ರಕ್ತ ನೆಲಕ್ಕೆ ಬಿದ್ದ ಕಾರಣ ಸಾಮಾಜಿಕವಾಗಿ ಬಹಿರಂಗವಾಗಿ ಪಶುವನ್ನು ಕೊಂದು ಇದು ನನ್ನ ಹಕ್ಕು, ನಾನು ಗೋಮಾಂಸ ಭಕ್ಷಣೆ ಮಾಡ್ತೇನೆ ಎನ್ನುವುದನ್ನು ಘಂಟಾಘೋಷವಾಗಿ ಘೋಷಣೆ ಮಾಡಿ ಆ ಕೆಲಸಕ್ಕೆ ಮಾಡಿದಂತಹ ನಮ್ಮ ಕರ್ನಾಟಕದ ಕೆಲವು ಜನಗಳ ಅವಸ್ಥೆ ಏನು ಅಂಥೇಳಿ ನಮಗೆ ಈಗಾಗಲೇ ಗೊತ್ತಾಗಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈ ಇಂತಹ ಕ್ಷೇತ್ರದಿಂದ ನಿರಂತರವಾಗಿ ಧಾರ್ಮಿಕ ಮತ್ತು ಸಾಮಾಜಿಕ ಈ ಕೆಲಸಗಳು ನಡೀತಾ ಇವೆ. ಪರಮಪೂಜ್ಯ ಶ್ರೀಗಳವರು ನಿರಂತರವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿ ಸ್ವಂತ ಅಷ್ಟೊಂದು ಆರ್ಥಿಕ ಸಂಪನ್ಮೂಲ ಇಲ್ಲದಿದ್ದರೂ ಕೂಡ ಭಗವದ್ಭಕ್ತರನ್ನು ಸೇರಿಸಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವು ಕಡೆ ಒಂದು ಥರದ ಅಪಸ್ವರ, ಈ ರೀತಿ ಪ್ರಕೃತಿ ನಷ್ಟ ಆಗಿದೆ, ಇಂತಹ ಯಾಗಗಳು ಬೇಕಾ ಎನ್ನತಕ್ಕಂಥ ಮಾತು ಕೂಡ ಕೆಲವು ಕಡೆ ಪತ್ರಿಕೆಗಳಲ್ಲಿ ಮತ್ತು ಕೆಲವು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಒಂದು ಮಾತನ್ನು ಮಾತ್ರ ಹೇಳ್ತೇನೆ, ಭೋಪಾಲದ ಈ ಒಂದು ಅನಿಲ ದುರಂತದಲ್ಲಿ, ವಿಷ ದುರಂತದಲ್ಲಿ ಒಬ್ಬ ವೈದಿಕರ ಮನೆಗೆ ಮಾತ್ರ ಹಾನಿ ಆಗಲಿಲ್ಲ. ಯಾರ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಮತ್ತು ಬೆಳಿಗ್ಗೆ ಅಗ್ನಿಹೋತ್ರ ನಡೀತಾ ಇತ್ತು, ಆ ಮನೆಯ 9 ಜನರಿಗೂ ತೊಂದರೆ ಆಗಲಿಲ್ಲ. ಪಕ್ಕದಲ್ಲಿದ್ದವರಿಗೆಲ್ಲ ಅದರಿಂದ ಕಷ್ಟ ನಷ್ಟಗಳಾಗಿದೆ ಎನ್ನುವಂಥದ್ದು ಅದು ನಮಗೆ ಎಲ್ರಿಗೂ ಕೂಡ ಗೊತ್ತು. ನಮ್ಮ ಪ್ರಾರ್ಥನೆ, ಗುರುಗಳ ಇಚ್ಛೆ ಏನು ಅಂತಂದರೆ ಈ ಯಾಗದ ಮೂಲಕ ನಮ್ಮ ಜಾಗೃತಿ ಉಂಟಾಗಲಿ, ಸಮಾಜದಲ್ಲಿ ಐಕ್ಯತೆ, ಹಿಂದೂ ಸಮಾಜದಲ್ಲಿ ಐಕ್ಯತೆ ಬರಲಿ, ಸಾಮರಸ್ಯ ಉಂಟಾಗಲಿ ಅಂತೇಳಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ನೋಡುವಾಗ ನಮಗೆ ಆಗ್ತದೆ. ಗುರುಗಳ ಭಾವನೆ ಏನು ಅಂತಂದರೆ ಸಮಾಜದಲ್ಲಿ ಮೇಲು ಕೀಳು ಏನೂ ಇಲ್ಲ, ಒಂದೇ ಒಂದು ವ್ಯತ್ಯಾಸವನ್ನು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮೊನ್ನೆ ಬನ್ನಂಜೆ ಗೋವಿಂದಾಚಾರ್ಯರ ಒಂದು ಪ್ರವಚನಕ್ಕೆ ನಾನು ಹೋಗಿದ್ದೆ. ಆ ಪ್ರವಚನದಲ್ಲಿ ಕಠೋಪನಿಷತ್ತಿನಲ್ಲಿ ಬಂದಂಥ ಒಂದು ಶ್ಲೋಕವನ್ನು ಉದ್ಧರಿಸಿ ಅವರೊಂದು ಮಾತನ್ನು ಹೇಳ್ತಾರೆ. ನಮ್ಮಲ್ಲಿ ಜಾತಿ ಪದ್ಧತಿ ಮತ್ತು ವರ್ಣ ಪದ್ಧತಿ ಇದೆ. ಜಾತಿ ಜನ್ಮದ ಮೂಲಕ ಬರ್ತಕ್ಕಂಥದ್ದು, ವರ್ಣ ಗುಣದ ಮೂಲಕ ಬರ್ತಕ್ಕಂಥದ್ದು. ನಮ್ಮ ಹಿರಿಯರು ವರ್ಣಾಶ್ರಮ ಧರ್ಮ ಅಂತ ಹೇಳಿದ್ರು ಹೊರತು ಜಾತಿ ಧರ್ಮ ಅಂತ ಹೇಳಲಿಲ್ಲ. ಆ ದೃಷ್ಟಿಯಿಂದ ಒಬ್ಬ ಶೂದ್ರನ ಜಾತಿಯಲ್ಲಿ ಹುಟ್ಟಿದರೂ ಕೂಡ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಪರೋಪಕಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯ ಅವನ ಕಾರ್ಯನಿಮಿತ್ತ ಅವನು ಬ್ರಾಹ್ಮಣನಾಗುವುದು, ವೈಶ್ಯನಾಗುವುದು, ಅಥವಾ ಬ್ರಾಹ್ಮಣನಾದವ ಸರಿಯಾದಂತಹ ಪರೋಪಕಾರ ಮಾಡದೆ ಜಗತ್ತಿನ ಹಿತವನ್ನು ಬಯಸದೆ ಅವನು ಶೂದ್ರನಾಗುವುದು ಎನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡ್ತಾರೆ. ಸ್ವಾಮಿಗಳು ಈಗಾಗಲೇ ಹೇಳಿದರು, ಕಾಲನ್ನು ಶೂದ್ರರಿಗೆ ಹೋಲಿಸ್ತಾರೆ ಅಂತಂದರೆ ನಾವು ಅದನ್ನು ತಪ್ಪು ತಿಳ್ಕೊಳ್ಬಾರ್ದು. ಇಡೀ ದೇಹವನ್ನು ಆಧಾರವಾಗಿಟ್ಟುಕೊಳ್ಳುವಂಥದ್ದು ಕಾಲು. ಆ ದೃಷ್ಟಿಯಿಂದ ಇಡೀ ಸಮಾಜಕ್ಕೆ ಬೇಕಾದಂತಹದ್ದು ಕಾಲು, ಆ ಭಾಗ, ತಲೆ ಅಲ್ಲ. ಆ ದೃಷ್ಟಿಯಿಂದ ಈ ಯಾಗದ ಮೂಲಕ ಸ್ವಾಮಿಗಳ ಏನು ಒಂದು ಚಿಂತನೆ ಇದೆ ಅದನ್ನು ನಾವು ಸಾಮಾಜಿಕವಾಗಿ ಅದನ್ನು ರೂಢಿಸುವ ಮೂಲಕ ಯಾವುದೋ ಒಂದು ಅನಿಷ್ಟ ಕಾರಣದಿಂದಾಗಿ ನಮ್ಮ ಸಮಾಜದಲ್ಲಿ ಹೋಗಿರ್ತಕ್ಕಂಥ
ಜಾತೀಯತೆ ನಿರ್ಮೂಲನ ಆಗಿ ಒಂದು ವರ್ಣಾಶ್ರಮ ಕೇವಲ ವ್ಯಕ್ತಿಯನ್ನು ಜಾತಿಯ ಮೂಲಕ ಗುರುತಿಸದೆ, ಹುಟ್ಟಿನಿಂದ ಗುರುತಿಸದೆ, ಅವನ ಗುಣಧರ್ಮದಿಂದ, ಅವನ ಸ್ವಭಾವದಿಂದ, ಅವನ ಕ್ರಿಯೆಯಿಂದ ಗುರುತಿಸುವಂತಹ ಪದ್ಧತಿ ವೇದಕಾಲದ ಪದ್ಧತಿ ಈ ಯಾಗದ ಮೂಲಕ ಪುನಃ ಸಮಾಜಕ್ಕೆ ಸಿಗಲಿ ಅಂತ ಹೇಳ್ತಾ, ನಾವೆಲ್ಲ ಜನ ತನು ಮನ ಧನ ಎಲ್ಲ ಸಹಕಾರದಿಂದ ಈ ಯಾಗವನ್ನು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಿಂದೂ ಸಮಾಜದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಆ ಶಕ್ತಿಯ ಸದುಪಯೋಗವನ್ನು ಈ ಯಾಗದಲ್ಲಿ ಮಾಡುವ ಇವತ್ತಿನ ನಾಗರಿಕ ಸಮಾಜ ಅಂತ ಕರೆಸಿಕೊಳ್ಳುವ ಸಮಕಾಲೀನ ವ್ಯವಸ್ಥೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ ಯಾವಾಗಲೂ. ಆದರೆ ಇದಕ್ಕಿಂತಲೂ ಹಿಂದೆ ಋಷಿ ಮುನಿಗಳು ಪ್ರಕೃತಿಯೊಂದಿಗೆ ಮನುಷ್ಯ ಯಾವ ರೀತಿ ಬದುಕಬೇಕು ಅದನ್ನು ಅರ್ಥೈಸಿಕೊಂಡು ಈ ಯಜ್ಞಯಾಗಾದಿಗಳ ಮೂಲಕ ಪ್ರಕೃತಿಯನ್ನು ಅರ್ಥೈಸಿಕೊಳ್ಳುವಂಥ, ಜೊತೆಗೆ ಹೆಜ್ಜೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದ. ಆಧುನಿಕ ಶಿಕ್ಷಣ ಹೇಳುವಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿ ಸಂದೇಹಗಳನ್ನು ಹುಟ್ಟಿ ಹಾಕಿದೆ. ಆದರೆ ಸತ್ಯ ಇರುವಂಥದ್ದು ನಮ್ಮ ಹಿರಿಯರು ಕಂಡುಕೊಂಡಂಥ ಸತ್ಯದ ಮಾರ್ಗದಲ್ಲೇ. ಪೂಜ್ಯ ಸ್ವಾಮೀಜಿಯವರು ಈ ಭಾಗದಲ್ಲಿ ಈ ಆಶ್ರಮವನ್ನು ಸ್ಥಾಪನೆ ಮಾಡಿದ ಮೇಲೆ ಒಂದು ರೀತಿಯಲ್ಲಿ ಒಂದು ಅದ್ಭುತವಾದ ಧಾರ್ಮಿಕ ಸಾಮಾಜಿಕ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಮುಂದೆ ನಡೆಯುವಂಥ ಯಾಗದಲ್ಲಿ ನಾವೆಲ್ಲ ಕೈ ಜೋಡಿಸ್ಬೇಕು ಹೇಳುವಂಥವರ ವಿನಂತಿ ಇದೆ. ಈ ಯಾಗವನ್ನು ಯಾಕೆ ಹಮ್ಮಿಕೊಂಡಿದ್ದಾರೆ ಅಂತ ಅವ್ರು ಹೇಳೋ ಮಾತುಗಳನ್ನು ಕೇಳಿದಾಗ ಅನಿಸುತ್ತೆ, ಇದು ಸಮಾಜ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡಿದ್ದಾರೆ. ನಾನು ಅಂದುಕೊಳ್ತೀನಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವ ನಾವೆಲ್ಲರಿಗೂ ಒಂದು ಕರ್ತವ್ಯ ಇದೆ, ಒಂದು ಜವಾಬ್ದಾರಿ ಇದೆ. ಅದೇನು ಅಂತ ಹೇಳಿದರೆ, ಒಂದು ಈ ಯಾಗವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಯೋದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು. ಯಾವ ರೀತಿಯಲ್ಲಿ ಸಾಧ್ಯ ಇದೆ ಆ ರೀತಿಯಲ್ಲಿ ಜೋಡಿಸ್ಬೇಕು. ಎರಡನೇದು, ಸಮಸ್ತ ಹಿಂದೂ ಸಮಾಜದ ಸಂಘಟನೆಗೆ ಯಜ್ಞಯಾಗಾದಿಗಳು, ಧಾರ್ಮಿಕ ಪ್ರಕ್ರಿಯೆಗಳು ಖಂಡಿತವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ನೀಡ್ತವೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ವೈಚಾರಿಕ ನೆಲೆಗಟ್ಟಿನ ಮೇಲೆ ದಾಳಿ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಒಂದು ಜನಾಂಗವಾಗಿ ನಾವು ಪ್ರಶ್ನೆಗಳನ್ನು ಮಾಡ್ತಾ ಸಂದೇಹಕ್ಕೊಳಗಾಗಿ ಇದರಿಂದ ದೂರ ಹೋಗುವಂಥ ಒಂದು ಕ್ರಮವೂ ನಡೀತಾ ಇದೆ. ಈ ಸಮಯದಲ್ಲಿ ಒಂದು ಸಮಾಜವಾಗಿ ಗಟ್ಟಿ ನಿಲ್ಲಬೇಕಾದ್ರೆ ಇದು ಒಂದು ತುಂಬ ದೊಡ್ಡ ಸಹಕಾರಿಯಾದ ಪ್ರಯತ್ನ. ಸ್ವಾಮೀಜಿಯವರು ನಾವೆಲ್ಲ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೇವೆ ಅಂತ ಅವರೆಲ್ಲರ ಪರವಾಗಿ ವಿನಂತಿ ಮಾಡಿಕೊಂಡು ಒಂದು ಸಣ್ಣ ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಗೊತ್ತಿಲ್ಲ, ಉಲ್ಲೇಖ ಮಾಡಿ ಒಂದು ತಡವಾಗಿ ಬಂದಿದ್ದೀನಿ ನಾನು. ಇವತ್ತು ಸಾಮಾಜಿಕ ಜಾಲತಾಣ ತುಂಬ ದೊಡ್ಡ ಪರಿಣಾಮಕಾರಿ ಕೆಲಸ ಮಾಡ್ತಾ ಇದೆ. ಈ ಯಜ್ಞಯಾಗಾದಿಗಳ ಹಿಂದೆ ಇರುವಂಥ ವೈಜ್ಞಾನಿಕ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಅದ್ಭುತವಾದ, ಬಹುಶಃ ನಾವು ಇತ್ತೀಚೆಗೆ ಕಂಡುಕೊಂಡು ಇದನ್ನು ನೋಡಿಲ್ಲ ಅಂತ ಕಾಣುತ್ತೆ, ಇದಕ್ಕಾಗಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಹೋಸ್ಟ್ ಮಾಡಿ ಯಾರಿಗೆ ಆಸಕ್ತಿ ಇದೆ ಇದರ ಬಗ್ಗೆ, ಕೇವಲ ನಮ್ಮ ಈ ಸಣ್ಣ ತಂಡ ಮಾತ್ರವಲ್ಲ, ವಿಜ್ಞಾನಿಗಳು ಅಂತ ಕರೆಸ್ಕೊಂಡು ಆಸಕ್ತಿ ಪಡ್ತಾ ಇದ್ದಾರೆ. ಅಂತಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಚರ್ಚೆ ಆಗುವ ರೀತಿಯಲ್ಲಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅದನ್ನು ಹೋಸ್ಟ್ ಮಾಡಿದರೆ ಒಂದಷ್ಟು ಜನ ಆಸಕ್ತಿಯಿಂದ ಬರುವಂಥವ್ರು ಇದ್ದಾರೆ, ಇದನ್ನು ತಿಳ್ಕೊಳ್ಬೇಕು ಅಂತ ಬರುವಂತಿದ್ದಾರೆ, ಇದರ ಸತ್ಯವನ್ನು ಪರಿಶೀಲನೆ ಮಾಡಬೇಕು ಅಂತ ಬರೆದವರಿದ್ದಾರೆ. ಅದನ್ನು ಕೂಡ ಒಂದು ಸಣ್ಣ ತಂಡ ಒಂದು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ರವೀಂದ್ರ ಶೆಟ್ಟರೊಟ್ಟಿಗೆ ಪ್ರಚಾರ ಸಮಿತಿಯನ್ನು ಸೇರಿಸ್ಕೊಂಡು ಅದನ್ನು ಮಾಡಿದರೆ ಇದರ ಸತ್ಯವನ್ನು ನಾಗರಿಕ ಪ್ರಪಂಚಕ್ಕೆ ಪರಿಚಯಿಸಲಿಕ್ಕೆ ಅನುಕೂಲ ಆಗುತ್ತೆ ಹೇಳುವ ದೃಷ್ಟಿಯಲ್ಲಿ ಕೂಡ ನಾವು ಆಲೋಚನೆ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಕಾರ್ಯಕ್ರಮದ ಅಥವಾ ಯಾಗದ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಳೆದ 3 ದಿವಸಗಳಿಂದ ಪೂರ್ಣ ವೃತಸ್ಥರಾಗಿ ಈ ಕಾರ್ಯವನ್ನು ಇವತ್ತು ನಿರ್ವಹಿಸಿದ್ದಾರೆ. ಅವರಿಗೆ ವೇದಮಾತೆ ಶ್ರೀ ಗಾಯತ್ರಿ ದೇವಿ, ಅದೇ ರೀತಿ ಪರಮ ಪೂಜ್ಯ ಅವಧೂತ ಸದ್ಗುರು ಶ್ರೀ ನಿತ್ಯಾನಂದ ಭಗವಾನ್ ಪೂರ್ಣ ಆರೋಗ್ಯವನ್ನು, ದೀರ್ಘಾಯುಷ್ಯವನ್ನು, ಸರ್ವ ಸಂಪತ್ತನ್ನು ಅನುಗ್ರಹಿಸಲಿ ಎಂದು ನಾವೆಲ್ಲರೂ ಸ್ವಾಮೀಜಿಗಳು ನಿಜ ಜೀವನದಲ್ಲಿ ಒಬ್ಬ ಕರ್ಮಯೋಗಿಯಾಗಿ, ಒಬ್ಬ ಕಾಯಕ ಯೋಗಿಯಾಗಿ ಲೋಕ ಕಲ್ಯಾಣದ ಏಕೈಕ ಉದ್ದೇಶವನ್ನಿಟ್ಟುಕೊಂಡು ಪ್ರಕೃತಿಯನ್ನು ಸಂತುಷ್ಟಗೊಳಿಸುವಂತಹ ವಿಶ್ವಜಿತ್ ಅಹೋರಾತ್ರ ಸೋಮಯಾಗ ಎಂಬ ಒಂದು ಮಹತ್ ಕಾರ್ಯವನ್ನು ಪ್ರಾರಂಭಿಸಲು ಸಂಕಲ್ಪ ಮಾಡಿದ್ದಾರೆ.
ಅದರ ಜೊತೆಗೆ ನಮ್ಮನ್ನೆಲ್ಲರನ್ನು ಜೊತೆ ಸೇರಿಸಿಕೊಂಡು ಪೂಜ್ಯ ಸ್ವಾಮೀಜಿಗಳ ಈ ಮಹತ್ ಕಾರ್ಯದಲ್ಲಿ ನಮಗೆ ಕೂಡ ಒಂದು ಅಳಿಲ ಸೇವೆಯನ್ನು ಮಾಡುವಂಥ ಸೌಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಪ್ರಪ್ರಥಮವಾಗಿ ಪೂಜ್ಯ ಸ್ವಾಮೀಜಿಗಳ ಚರಣಗಳಿಗೆ ನಾನು ಶಿಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ.